ಪ್ರಧಾನಿ ಮೋದಿಯ ಭದ್ರತಾ ಪಡೆ ಮತ್ತು ರಾಜ್ಯ ಪೊಲೀಸರು ಮಾಕ್ ಡ್ರಿಲ್ ಮಾಡಿದ್ದಾರೆ. ದೆಹಲಿ ಸ್ಫೋಟದ ನಂತರ ಪ್ರಧಾನಿ ಮೋದಿಯ ಭದ್ರತಾ ವಿಧಾನವನ್ನು ಮತ್ತಷ್ಟು ಕಟ್ಟುನಿಟ್ಟು ಮಾಡಲಾಗಿದೆ. ಉಡುಪಿ ಪ್ರವಾಸದ ಮಾಕ್ ಡ್ರಿಲ್ ನಡೆಯುತ್ತಿದೆ. ಹೆಲಿಪ್ಯಾಡ್, ರೋಡ್ ಶೋ, ಕೃಷ್ಣಮಠ ಮತ್ತು ಸಮಾವೇಶ ಸ್ಥಳದ ಭೇಟಿಯ ರಿಹರ್ಸಲ್ ನಡೆಯುತ್ತಿದೆ. ಮೋದಿ ಸಾಗುವ ರೂಟ್ನಲ್ಲಿ ಕಾರ್ಯಕ್ರಮ ನಡೆಯುವ ವೇದಿಕೆಯ ಬಗ್ಗೆ ಕೆಲ ಬದಲಾವಣೆಗಳನ್ನು ಎಸ್ಪಿಜಿ ಸೂಚಿಸಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ, ಸಾರ್ವಜನಿಕರು ಜಮಾಯಿಸುವ ಪ್ರಮುಖ ಜಂಕ್ಷನ್ನಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ. ಏತನ್ಮಧ್ಯೆ ಕಲಾವಿದರೊಬ್ಬರು ತಮ್ಮ ಕಡಲ ತೀರದಲ್ಲಿ ಕೈಚಳಕವನ್ನು ತೋರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯನ್ನು ಸ್ವಾಗತಕ್ಕೆ ವಿಶೇಷ ಕಲಾಕೃತಿಯ ರಚನೆಯಾಗಿದೆ. ಮಲ್ಪೆ ಕಡಲ ತೀರದಲ್ಲಿ ಸ್ಯಾಂಡ್ ಥೀಮ್ ಕಲಾವಿದರಿಂದ ಮರಳು ಶಿಲ್ಪದ ರಚನೆಯಾಗಿದ್ದು, ಕಡೆಗೋಲು ಕೃಷ್ಣನ ಜೊತೆ ಪ್ರಧಾನಿ ನರೇಂದ್ರ ಮೋದಿಯ ಚಿತ್ರವನ್ನು ನೋಡಬಹುದಾಗಿದೆ. ಕಲಾವಿದ ಹರೀಶ್ ಸಾಗ ಮತ್ತು ತಂಡದವರ ದಿನವಿಡೀ ಪರಿಶ್ರಮದ ಚಿತ್ರವಾಗಿದೆ. ಮಲ್ಪೆ ಕಡಲ ತೀರಕ್ಕೆ ಬರುವ ಜನರನ್ನು ಈ ಕಲಾಕೃತಿ ಆಕರ್ಷಿಸುತ್ತಿದೆ. ಪಾರಾಯಣದ ಉದ್ದೇಶವಾಗಿ ಬರತಕ್ಕಂಥ ನಮ್ಮ ಪ್ರಧಾನಿಯವರಿಗೆ ನಮ್ಮ ಕಲಾಕೃತಿಯ ಮೂಲಕ ನಾವು ಸ್ವಾಗತಿಸುವ ಒಂದು ನಿಟ್ಟಿನಲ್ಲಿ ಈ ಮರಳು ಶಿಲ್ಪವನ್ನು ರಚಿಸಿದ್ದೇವೆ. ಇಲ್ಲಿ ಮುಖ್ಯವಾಗಿ ಮಠದ ಹಿನ್ನೆಲೆಯನ್ನು ತಗೊಂಡು ಶ್ರೀಕೃಷ್ಣ ಪುನೀತರಾಗಿ ನಮ್ಮ ಪ್ರಧಾನಿಯವರ ಒಂದು ಸಾಂಕೇತಿಕ ರೂಪದೊಂದಿಗೆ ನಮ್ಮ ವೆಲ್ಕಮ್ ಟು ಉಡುಪಿ ಎಂಬ ಒಂದು ಧ್ಯೇಯದೊಂದಿಗೆ ನಾವು ಗೀತಸಾರದ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ನಾವು ಈ ಮರಳು ಶಿಲ್ಪವನ್ನು ರಚಿಸಿದ್ದೇವೆ. ಏತನ್ಮಧ್ಯೆ ಉಡುಪಿಯ ಹಿರಿಯ ಕಲಾವಿದ ಶ್ರೀನಾಥ್ ಮಣಿಪಾಲ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶಿಷ್ಟವಾದ ಸ್ವಾಗತ ಕೋರಿದ್ದಾರೆ. 20 ಕೆಜಿ ಧಾನ್ಯಗಳನ್ನು ಬಳಸಿ ಪ್ರಧಾನಿ ನರೇಂದ್ರ ಮೋದಿ ಅವರ 20 ಅಡಿ ಎತ್ತರದ ಚಿತ್ರ ರಚನೆ ಮಾಡಿದ್ದಾರೆ. ಬಣ್ಣ ಬಣ್ಣದ ಧಾನ್ಯಗಳನ್ನು ಬೃಹತ್ ಕಾರ್ಡ್ಬೋರ್ಡ್ಗೆ ಅಂಟಿಸಿ ಪಿಎಂ ಮೋದಿಯನ್ನು ಸೃಷ್ಟಿಸಿದ್ದಾರೆ. ಶ್ರೀನಾಥ್ ಮಣಿಪಾಲ ಅವರು ರಚಿಸಿದ ಈ ಕಲಾಕೃತಿ ಕೃಷ್ಣ ಮಠದ ಮುಂಭಾಗದಲ್ಲಿ ಇರಿಸುವ ಅವಕಾಶ ಸಿಕ್ಕಿದೆ. ಕಲಾಕೃತಿ ಬಹಳ ವಿಶಿಷ್ಟವಾಗಿ ಮೂಡಿಬಂದಿದೆ.